ನನ್ನ ಪ್ರೀತಿಯ ಹಾಡು. ನಮಸ್ತೆ ವೀಕ್ಷಕರೇ, ಇದು ಮಲ್ಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಉಡುಪಿ ಇವರು ಅರ್ಪಿಸುವಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಕರಾವಳಿಯ ಗಾನ ಕೋಗಿಲೆಗಳ ಕಲರವದ ಕಾರ್ಯಕ್ರಮ, ಹಲವಾರು ವೇದಿಕೆಗಳಲ್ಲಿ ಹಾಡಿ ಹಲವಾರು ಜನರ ಮನಸ್ಸನ್ನು ಗೆದ್ದಿರುವಂತಹ ಗಾಯಕರನ್ನು ಪರಿಚಯಿಸುವಂತಹ ಕಾರ್ಯಕ್ರಮ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇದ್ದಾರೆ ಮಧುಕರ್ ಸನಿಲ್ ಇವರನ್ನು ನನ್ನ ಪ್ರೀತಿ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕೆಮ್ಮಲೆತಾ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ, ಕೆಮ್ಮಲೆತಾ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ. ಕಪ್ಪು ಕಳೆದೆ ಪುಲ್ಪು ಕೊಲ್ಲ ಕುಲದೈವೋ ಬ್ರಹ್ಮ, ಓ ಕುಲದೈವೋ ಬ್ರಹ್ಮ. ಕೆಮ್ಮಲೆತಾ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ. ಎಂಕ್ಲು ಕತ್ತಲೆ ಕೋಣೆಡುವುಲ್ಲ ವರಸಾದಿತೋ ಜಾವುಲ್ಲ. ಎಂಕ್ಲು ಕತ್ತಲೆ ಕೋಣೆಡುವುಲ್ಲ వరసాతితో చావులా. పుల్లు పాతెరా పండిది ದಿಂಡು ಮೂಲೆಡು ಪಾಡ್ಯರ ದರ್ಶನ ಕೊರುಲಾ ಓ ಬ್ರಹ್ಮ. ಕೆಮ್ಮಲೆತಾ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ. ಅಪ್ಪೆ ಪಂಡಿನ ಪರಕೆ ಎಂಗ್ಲು ಪೊಲ್ಲುಡು ಸಲ್ದಾದ. ಅಪ್ಪೆ ಪಂಡಿನ ಪರಕೆ ಎಂಗ್ಲು ಪೊಲ್ಲುಡು ಸಲ್ದಾದ. ತಪ್ಪು ಮಲ್ತಿನ ಬಾಲೆಲೆನು ಮಾಪು ಮಲ್ಪೊಡು ಕುಲದೈವ ದರ್ಶನ ಕೊರುಲಾ ಓ ಬ್ರಹ್ಮ. ಕೆಮ್ಮಲೆತಾ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ. ಈ ಪೂಜೆ ಕರಿದು ಚೈತಾ ಎಂಕ್ಲು ಪೊರ್ತೋ ತತ್ತಿದು ಬೈದ. ಈ ಪೂಜೆ ಕರಿದು ಜೈದ ಎಂಕ್ಲು ಪೊರ್ತೋ ತತ್ತಿದು ಬೈದ. ಕೋಟಿ ಚೆನ್ನಯೇ ಸತ್ಯುಡು ನಡತಿ ಬಾಲೆಲು ಪಲ್ದಾಂಡ ದರ್ಶನ ಕೊರುಲಾ ಓ ಬ್ರಹ್ಮ. ಕೆಮ್ಮಲೆತಾ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ. ಕಪ್ಪು ಕಳೆದೆ ಪುಲ್ಪು ಕೊರುಲ ಕುಲದೈವೋ ಬ್ರಹ್ಮ, ಓ ಕುಲದೈವೋ ಬ್ರಹ್ಮ. ಕೆಮ್ಮಲೆತಾ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ. ನನ್ನ ಪ್ರೀತಿ ಹಾಡು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ ಸರ್. ತಮಗೂ ಕೂಡ ಸ್ಪಂದನ ಟಿವಿ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಎಸ್ ಸರ್, ಇದೊಂದು ಸಂಗೀತದ್ದು ನಿಮ್ಮ ಈ ಒಂದು ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಪಯಣ? ಅಂದರೆ ನಾನು ಬಾಲ್ಯ ಜೀವನದಲ್ಲಿ ನನಗೆ ಹಾಡು ಬರ್ತಾ ಇರಲಿಲ್ಲ. ಆ 3ನೇ ಕ್ಲಾಸ್ ತರಗತಿಯಲ್ಲಿ ಡಿಬೇಟ್ ಎಂಬಂಥ ಒಂದು ಕಾರ್ಯಕ್ರಮ ಸಾಯಂಕಾಲ ಹೊತ್ತಿನಲ್ಲಿ ಒಂದು ಸಾರಿ ಮಾಸ್ಟರ್ ಹೇಳಿದ್ರು, ಮಧುಕರ್ ನೀನೊಂದು ಹಾಡು ಹಾಡಪ್ಪ. ಆವಾಗ ಎಷ್ಟೋ ವರ್ಷಗಳ ಹಿಂದಿನ ಒಂದು ಕತೆ ಇದು. ದೊಡ್ಡ ಶೆಟ್ಟಿ ಕೆಂಪೂರು ಇವರ ಒಂದು ಡ್ರಾಮಾ, ಅದರಲ್ಲಿ ಒಂದು ಹಾಡು ನೆನಪಿತ್ತು ನನಗೆ.
ಮಿತ್ತು ಮಿತ್ತು ಬರ್ಪಿನ ಜನ ತಮ್ಮರ್ಲು ಕಲ್ಪವ್ಯಾನ ಅಕಲಿಗೆ ಸಾಲದ ಮರ್ಲು ಇದೊಂದು ಹಾಡನ್ನ ನನ್ನ ಕಿವಿಯೊಳಗೆ ಹೋಗಿತ್ತು. ಅದೇ ಒಂದು ಹಾಡು ಹಾಡ್ತಿದ್ದೆ ನಾನು. ಅದೇ ಹಾಡನ್ನು ನಾನು ಹಾಡಿದೆ. ಮಾಸ್ಟ್ರು ಬೈದು ವಾಪಸ್ ಕಳಿಸಿದ್ರು. ಯಾವತ್ತು ನೋಡಿದ್ರು ಒಂದೇ ಹಾಡು ಹಾಡ್ತೇನೆ ನೀನು, ಬೇರೆ ಹಾಡನ್ನು ಕಲಿತುಕೊಂಡು ಬಾ. ಆವಾಗ ನಮ್ಮ ಅಕ್ಕನವರ ಬಳಿ ಬಂದು ಒಂದು ಭಕ್ತಿಗೀತೆಯನ್ನು ಕಲಿತುಕೊಂಡು ಹೋದೆ. ತದನಂತರ ನನಗೆ ಸ್ವಲ್ಪ ಹಾಡಿನಲ್ಲಿ ಒಂದು ಆಸಕ್ತಿ. ಆ ಭಕ್ತಿಗೀತೆ ಯಾವುದು? ಭಕ್ತಿಗೀತೆ ಅಂತ ಹೇಳಿದ್ರೆ ಭಾಗ್ಯವ ಕೊಡೆಗಾರುತಿ ಭಾಗೀರಥಿ ಭಾಗ್ಯವ ಕೊಡೆಗಾರುತಿ ಇದೊಂದು ಹಾಡು. ಇದರಿಂದ ನನಗೆ ಸ್ವಲ್ಪ ಆಸಕ್ತಿಗಳು. ಮತ್ತೆ ನಮ್ಮ ಉದ್ಯಾವರ ಬೆಲ್ಲವ ಸಂಘದಲ್ಲಿ ಭಜನಾ ಕಾರ್ಯಕ್ರಮ ನಡೀತಾ ಇತ್ತು. ಅಲ್ಲಿ ಹೋಗಿ ಭಜನೆ ಹಾಡುವುದು ಇತ್ಯಾದಿಗಳು ಸ್ವಲ್ಪ. ತದನಂತರ ನನ್ನ ಇದು ಬಾಲ್ಯದಲ್ಲಿ ಹೌದು ಭಜನೆ ಕಾರ್ಯಕ್ರಮ ಸ್ವಲ್ಪ ಸ್ವಲ್ಪ ಹೌದು. ಈ ರೀತಿಯಾಗಿ ಭಜನೆ ಕಾರ್ಯಕ್ರಮ ಅಲ್ಲಿಂದ ಹೌದು. ಹಾಗೆ ಮತ್ತೆ ನೀವು ಒಂದು ಹಾಡ್ಬೋದು ಅನ್ನುವಂಥ ಧೈರ್ಯ ಬಂತು ನಿಮಗೆ? ಮತ್ತೆ ಅಲ್ಲಿ ನಮ್ದೊಂದು ಸಣ್ಣ ಒಂದು SNG ಕಲಾ ಆರ್ಕೆಸ್ಟ್ರಾ ಉದ್ಯಾವರ ಬೆಲ್ಲವ ಸಂಘದಲ್ಲಿ, ಅಲ್ಲಿ ನನ್ನ ಮಿತ್ರರಾದಂತಹ ಸುಂದರ್ ಅಮೀನ್ ಮತ್ತೆ UK ಭಾಸ್ಕರ್, ಭಾಸ್ಕರ್ ಕುಂದರ್ ಮತ್ತೆ ಗುರುದತ್ ಅಮೀನ್, ನಮ್ದೊಂದು ಸಣ್ಣ ಟ್ರೂಫ್. ಇದರಲ್ಲಿ ಆ ಸಂದರ್ಭದಲ್ಲಿ ನಾನು ಲೇಡಿ ಗಾಯಕಿಯಾಗಿ ನಾನು ಹಾಡ್ತಾ ಇದ್ದೆ ಸ್ವಲ್ಪ ಸ್ವಲ್ಪ. ಲೇಡಿ ವಾಯ್ಸ್ ಕೂಡ ಸ್ವಲ್ಪ. ಇದು ಎಷ್ಟೋ ವರ್ಷಗಳ ಹಿಂದೆ, ಅಂದ್ರೆ ಒಂದು 40 ವರ್ಷ ಅಂತ ಹೇಳ್ಬೋದು. ಹೌದು, ಹಾಡ್ತಾ ಇದ್ರಿ ಲೇಡೀಸ್. ಆವಾಗ ಸ್ವಲ್ಪ ಇವರ ಜೊತೆ ನಾನು ಸೇರಿಸಿಕೊಂಡು, ಅಂದ್ರೆ ಈಗ ಒಂದೆರಡು ಲೈನ್ ಹಾಡ್ಬೋದಾ? ಇಲ್ಲ, ಈಗ ಆಗುದಿಲ್ಲ. ಅಂದ್ರೆ ಈಗ ಅದು ಈ ತರ ಇದ್ದ ನಂದು ಈ ಎಲ್ಲ ಆಗಿದೆ. ಅದು ಯಾವ ಒಂದು ಎಷ್ಟು ವರ್ಷ ಹಿಂದೆ? ಅದೊಂದು 40 ಮೊದಲು 40 ವರ್ಷದ ಹಿಂದೆ. 40 ವರ್ಷ ಜಾಸ್ತಿ ಮ್ಯಾಮ್, 40-45 ವರ್ಷ ಆಗಬಹುದು. ಓಕೆ, ಆವಾಗ ನೀವು ಲೇಡೀಸ್ ವಾಯ್ಸ್. ಹೌದು, ಅಂದ್ರೆ ಏಜಿಗೆ ಬರಲಿಲ್ಲ ಕರೆಕ್ಟ್. ಓಕೆ ಓಕೆ, ಸಣ್ಣದಿದ್ರಿ ಆಗ ಸ್ವಲ್ಪ. ನಂತರ ನಾನು ಅಲ್ಲಿ ನನ್ನ ಜರ್ನಿ ಶುರುವಾಯಿತು. ಓಕೆ, ಹೌದು. ತದನಂತರ ನಮ್ಮಲ್ಲಿ ಗಣಪತಿ ದೇವಸ್ಥಾನ, ಅಲ್ಲಿ ಗಣೇಶ್ ಕಲಾ ಆರ್ಕೆಸ್ಟ್ರಾ ಅಂತ, ಅಲ್ಲಿ ಉದ್ಯಾವರ ನಾರಾಯಣ ಗಾಣಿಗ ಮತ್ತೆ ಉದ್ಯಾವರ ರಾಮೂರ್ತಿ ಭಟ್ ಅಂತ, ಇವರು ನನ್ನ ಗುರುಗಳು. ಅವರಲ್ಲಿ ನಾನು ಸಂಗೀತವನ್ನೆಲ್ಲ, ಸಂಗೀತ ಅಂದ್ರೆ ನಾನು ಕ್ಲಾಸಿಗೆ ಹೋಗ್ಲಿಲ್ಲ, ಶಾಸ್ತ್ರೀಯ ನನಗೆ ಗೊತ್ತಿಲ್ಲ ಕರೆಕ್ಟ್ ಆಗಿ, ನೋಟ್ ವೈಸ್ ಕಲೀಲಿಲ್ಲ, ಆರ್ಕೆಸ್ಟ್ರಾದಲ್ಲಿ ಹಾಡುವ ಹಾಗೇನೇ ಅವರ ಜೊತೆ ಕಲ್ತಿದ್ದೇನೆ. ಅಲ್ಲಿಂದ ಶುರುವಾಯಿತು ನನ್ನ ಸಂಗೀತದ ಜರ್ನಿ. ನಾಟಕದಲ್ಲಿ ಹಾಡೋದು ತುಂಬಾ ಅಂತ ಹೇಳಿದ್ರೆ, ಅದು ಎಷ್ಟು ನಾಟಕಕ್ಕೆ ಹಾಡಿದ್ದೇನೆ ಎಂಬುದು ನನಗೆ ಗೊತ್ತಿಲ್ಲ. ಒಂದೊಂದು ದಿವಸದಲ್ಲಿ 3 ಡ್ರಾಮಾದಲ್ಲಿ ಹಾಡಿದ್ದುಂಟು ನಾನು. ಅಂದ್ರೆ ಫಸ್ಟಿಗೆ ಸಣ್ಣ ಮಕ್ಕಳು, ಗೀತಾಂಜಲಿ ಹಾಳುಗೆನ್ನಿಗೆ ವಾರೆಗಣ್ಣಿಗೆ ನಮ್ಮೂರ ಹೆಣ್ಣಿಗೆ, ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ ಬಾಳೆ ದಿಂಡಿಗೆ ದಾಳಿಂಬೆ ಹಣ್ಣಿಗೆ, ಕನಕಾಂಬರಿ ನೀನು ಬಾರ ಪೂಜೆಗೆ ಹೂವಿಲ್ಲ, ಓ ಶ್ವೇತಾಂಬರಿ ನೀನು ಬಾರ ಉತ್ಸವ ಸಾಗೋಲ್ಲ. ಗೀತಾಂಜಲಿ ಹಾಳುಗೆನ್ನಿಗೆ ವಾರೆಗಣ್ಣಿಗೆ ನಮ್ಮೂರ ಹೆಣ್ಣಿಗೆ.
ನೀರಾಗಲೇ ನಿನ್ನ ಮೈಯ ಮೇಲೆ ಜಾರಿ ಹೋಗಲು ಗಾಜಾಗಲೇ ನಿನ್ನ ಅಂದ ಚಂದ ತರಲು ಮಂಜಾಗಲೇ ನಿನ್ನ ಕೋಪ ತಂಪು ಮಾಡಲು ತೇನಾಗಲೇ ನಿನ್ನ ಹೊತ್ತುಕೊಂಡು ಹೋಗಲು ಕೇಳರಿ ದೇವಿ ವರವ ಕೊಡಳು ಹೊಗಳರಿ ನಾರಿ ಮನಸ್ಸು ಕೊಡಳು ಕನಕಾಂಬರಿ ನೀನು ಬಾರ ಪೂಜೆಗೆ ಹೂವಿಲ್ಲ ಓ ಶ್ವೇತಾಂಬರಿ ನೀನು ಬಾರ ಉತ್ಸವ ಸಾಗೋಲ್ಲ ಗೀತಾಂಜಲಿ ಹಾಲು ಗೆನ್ನಿಗೆ ವಾರೆ ಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ಕೈಲಾಸ ಕೈಯಲ್ಲಿ ನೀನು ನನ್ನ ಸಂಗ ಇದ್ದರೆ ಆಕಾಶ ಜೇಬಲಿ ನಿನ್ನ ನಗು ಹೀಗೆ ಇದ್ದರೆ ತೋಲ್ ಮಿಂಚು ಮಳೆ ನಿನ್ನ ಮಾತು ಕೇಳುತ್ತಿದ್ದರೆ ನೀರೆ ಸಾಗರ ನಿನ್ನ ಭಾವ ಹೀಗೆ ಇದ್ದರೆ ಓಡದೇನೇನು ಜಿಂಕೆಯಾರೆ ಹಾರದೆ ನಾನು ಅಕ್ಕಿಯಾರೆ ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ ಓ ಶ್ವೇತಾಂಬರಿ ನೀನು ಬಾರ ಉತ್ಸವ ಸಾಗೋಲ್ಲ ಗೀತಾಂಜಲಿ ಹಾಲು ಗೆನ್ನಿಗೆ ವಾರೆ ಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ ಬಾಳೆ ದಿಂಡಿಗೆ ದಾಳಿಂಬೆ ಹಣ್ಣಿಗೆ. ಹೆಚ್ಚಾಗಿ ನೀವು ಯಾವ ರೀತಿಯ ಹಾಡುಗಳನ್ನು ಹಾಡ್ತೀರಾ? ತುಳು ಹಾಡುಗಳು. ತುಳು ಹಾಡುಗಳೇ ನಾಟಕ ಅಂತ ಹೇಳಿದ್ರೆ ತುಳು ಡ್ರಾಮಾ. ತುಳು ಡ್ರಾಮಾ, ಹೌದು. ಆ ಹಾಡಿಗೆ ತಕ್ಕಂತೆ ಮೊದಲು ನನ್ನ ಗುರುಗಳು ಬರಿತಾ ಇದ್ರು ಉದ್ಯಾವರ್ನಾಣೆ ನಾರಾಯಣ ಗಾಣಿಗಂತ. ತದನಂತರ ನಾನು ಶುರು ಮಾಡಿದೆ 2003ರಲ್ಲಿ ನನ್ನ ಆರ್ಕೆಸ್ಟ್ರಾ ಫೀಲ್ಡ್ ಸ್ಟಾರ್ಟ್ ಮಾಡಿದೆ. ಸರಸ್ವತಿ ಕಲಾ ಆರ್ಕೆಸ್ಟ್ರಾ ಅಂತ. ಈಗ ನಿಮ್ಮ ಟೀಮ್ ಇದೆ ಒಂದು ಆರ್ಕೆಸ್ಟ್ರಾ? ಹೌದು, ಅದು ಕೂಡ ಈಗ ಡ್ರಾಮಾವನ್ನು ನಾನು ಸ್ಥಗಿತ ನಿಲ್ಲಿಸಿದ್ದೇನೆ. ಯಾಕಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗ್ತಾ ಉಂಟು ನನಗೆ. ಹೌದು, ಈಗ ಕರೋಕೆ ಆರ್ಕೆಸ್ಟ್ರಾವನ್ನ ಮಾಡ್ತಿದ್ದೇನೆ. ಆದ್ರೂ ಮೊನ್ನೆ ಶಿವರಾತ್ರಿಗೆ ನಮ್ಮ ಮಲ್ಪೆಯಲ್ಲಿ ನಾನು ಪ್ರೋಗ್ರಾಮ್ ಕೊಟ್ಟೆ. ಪುನಃ ಸ್ವಲ್ಪ ನಿರ್ದೇಶನ ಮಾಡಿ ಸಂಗೀತವನ್ನ ಕೊಟ್ಟೆ ಸರ್ವೇಶ್ವರ ಟೆಂಪಲ್ ಅಲ್ಲಿ. ಹೌದು. ಪದ್ಯ ಕೂಡ ಬರೀತೀರಾ? ಈಗ ಸ್ಟಾರ್ಟ್ ಮಾಡಿದ್ರೆ ನೀವೇ ಬರೀಲಿಕ್ಕೆ? ಅದು ಮೊದಲಿಂದ ಬರೀತಿದ್ದೆ. ಮೊದಲಿಂದ ಬರೀತಾ ಇದ್ರಿ? ವಾವ್, ವೆರಿ ನೈಸ್. ಮತ್ತೆ ಇದೊಂದು ನಿಮ್ಮ ಸಂಗೀತಕ್ಕೆ ಫ್ಯಾಮಿಲಿಯಲ್ಲೆಲ್ಲ ಹೇಗೆ? ಒಳ್ಳೆ ಸಹಕಾರ. ಓಕೆ. ಅಂದ್ರೆ ಮುಖ್ಯವಾಗಿ ನನ್ನ ಅಕ್ಕನವರು ಕೂಡ ಹಾಡ್ತಾ ಇದ್ರು. ಅಂದ್ರೆ ಭಜನಾ ಕಾರ್ಯಕ್ರಮ ಅವ್ರದ್ದು. ಮತ್ತೆ ನನ್ನ ತಂಗಿ ಕೆಲವು ಡ್ರಾಮಕ್ಕೆ ಬರ್ತಾ ಇದ್ಲು. ಅಂದ್ರೆ ನಾನು ಎಮರ್ಜೆನ್ಸಿಗೆ ಕರೆದುಕೊಂಡು ಹೋಗ್ತಾ ಇದ್ದೆ ನಾನು. ಹೌದು, ಇದು ಸಿಂಗಿಂಗ್ ಮಾತ್ರ, ಸಿಂಗಿಂಗ್. ಮತ್ತೆ ನಾನು ಸಿಂಗಿಂಗ್ ಆಕ್ಟಿಂಗ್ ಮಾಡಿ ಸಿಂಗಿಂಗ್ ಮಾಡ್ತಾ ಇದ್ದೆ ನಾನು. ಅಂದ್ರೆ ವೇದಿಕೆಯಲ್ಲಿ ಆಕ್ಟಿಂಗ್ ಮಾಡ್ತಾ ಅಲ್ಲಿ ಹಾಡಲಿಕ್ಕೆ ಜನ ಇಲ್ಲ, ನಾನೇ ಹಾಡಬೇಕು. ಕೆಳಗಡೆಯಿಂದ ಬಂದು ಪುನಃ ಹಾಡು ಹಾಡಿ ಪುನಃ ವೇದಿಕೆಗೆ ಹೋಗೋದು, ಈ ರೀತಿ ಮಾಡ್ತಿದ್ದೆ ನಾನು. ವೆರಿ ನೈಸ್. ನಿಮ್ದು ಒಂದು ಸಂಗೀತ ಬಿಟ್ಟು ಬೇರೆ ಏನಾದ್ರೂ ಉದ್ಯೋಗದಲ್ಲಿ? ಅಂದ್ರೆ ಉದ್ಯೋಗ ಅಂತ ಹೇಳಿದ್ರೆ ನಾನು NCC ಇಲಾಖೆಯಲ್ಲಿದ್ದೆ. ನಾನು NCC ಇಲಾಖೆ, ಅದು ನಮ್ದು ಆರ್ಮಿ 50% ಆರ್ಮಿ. ನಮ್ಮ ಹೈಯರ್ ಆಫೀಸರ್ಸ್ ಇವರೆಲ್ಲ ಆರ್ಮಿ ಪರ್ಸನ್.
ನಾನು ಸ್ಟೇಟ್ ಎಂಪ್ಲಾಯ್ಡ್, ಓಕೆ. ಹೌದು, ಅದರಲ್ಲಿ ಕೆಲಸ ಮಾಡ್ತಿದ್ದೆ. ಅಂದರೆ ಅಲ್ಲಿ ನಾನು 40 ವರ್ಷ 6 ತಿಂಗಳು ಸರ್ವಿಸ್ ಮಾಡಿದೆ ನಾನು. ಹೌದಾ? ಅದರ ಜೊತೆ ಈ ಸಂಗೀತ ಕೂಡ, ಸಂಗೀತ ಮೊದಲು, ಓಕೆ. ಹೌದು, ನಂತರ ಇದು ನನಗೆ ಈ ಕೆಲಸ ಸಿಕ್ಕಿತು. ಓಕೆ. ಮತ್ತೆ ಈಗ ರಿಟೈರ್ಮೆಂಟ್ ಆಗಿ 2 ವರ್ಷ 3 ತಿಂಗಳಾಗ್ತಾ ಬಂತು. ಆದ್ರೂ ನಾನು ನನ್ನ ಸಂಗೀತವನ್ನ ಮುಂದುವರಿಸ್ತಾ ಇದ್ದೇನೆ ನಾನು. ಯಾಕಂದ್ರೆ ಈ ಟೈಮ್ಗೆ ಅದು ನಿಮಗೆ ಯೂಸ್ ಆಗ್ತಾ ಉಂಟು ನೋಡಿ. ತುಂಬಾ ಸಂತೋಷ ಕೊಡ್ತದೆ ಅದು. ಖಂಡಿತ ಖಂಡಿತ. ತುಂಬಾ ಸಂತೋಷ ಅಂತ ಹೇಳಿದ್ರೆ ಅದರಲ್ಲಿ ಸಿಕ್ಕುವಂತ ಒಂದು ಸಂತೋಷ ಬೇರೆ ಯಾವುದರಲ್ಲೂ ಇಲ್ಲ. ಏನು ಕೆಲಸ ಬೇಜಾರಾದಾಗ, ಹೌದು ಕೂಲ್ ಆಗ್ತದೆ. ಹೌದು, ಮನೆಯಲ್ಲಿ ನನ್ನಲ್ಲಿ ಕೀಬೋರ್ಡ್ ಇದೆ. ಕೀಬೋರ್ಡ್ ಕೂಡ ನುಡಿಸ್ತೀರಾ? ಸ್ನೇಹಿತರೇ, ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ. ಎಂದೆಂದು ನೆನಪಿರಲಿ ಈ ಸುದಿನ, ಸಂತೋಷದ ಈ ಶುಭ ಮಿಲನ. ಎಲ್ಲೆಂದು ನೆನಪಿರಲಿ ಈ ಸುದಿನ, ಸಂತೋಷದ ಈ ಶುಭ ಮಿಲನ. ಸ್ನೇಹಿತರೇ, ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ. ರಸಪೂರ್ಣ ರಂಗಾದ ಸಂಜೆಯಲ್ಲಿ, ಸವಿ ಸ್ನೇಹ ತಂದಂತ ವೇಳೆಯಲ್ಲಿ, ನಾ ಹಾಡುವ ಈ ಹಾಡಿನ ತಾಳಮೇಳ ಸೇರಿ ನಿಮ್ಮ ತೂಗಲೀಗ. ಕ್ಷಣವೊಂದು ಕಣ್ಣೋಟ ಸೇರಿದಾಗ, ಸವಿ ಮಾತು ತಮ್ಮಲ್ಲಿ ಅರಳಿದಾಗ, ಈ ಮೌನದ ಪಿಸುಮಾತಿಗೆ ಸಾಟಿಯಾದ ಯಾವ ಪ್ರೇಮ ಕಾವ್ಯವಿಲ್ಲ. ಹೃದಯ ಹಗುರಾಗಿರಲಿ, ಪ್ರೀತಿ ವಾತ್ಸಲ್ಯ ನಗಲಿ. ಸ್ನೇಹಿತರೇ, ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ. ಎಂದೆಂದು ನೆನಪಿರಲಿ ಈ ಸುದಿನ, ಸಂತೋಷದ ಈ ಶುಭ ಮಿಲನ. ಎಲ್ಲೆಂದು ನೆನಪಿರಲಿ ಈ ಸುದಿನ, ಸಂತೋಷದ ಈ ಶುಭ ಮಿಲನ. ಸ್ನೇಹಿತರೇ, ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ. ಮಗನಲ್ಲಿ ತಾಯಿಯ ಪ್ರೀತಿ, ಒಲಿದಂತ ಪತಿಯಲ್ಲಿ ಪತ್ನಿಯ ಪ್ರೀತಿ, ಒಳ ಹುಟ್ಟಿದ ಸಂಬಂಧವು ತರುವಂತ ಸವಿಯಾದ ಸುಮಧುರ ಪ್ರೀತಿ, ಪ್ರಿಯನಲ್ಲಿ ಪ್ರೇಯಸಿಯು ತೋರುವ ಪ್ರೀತಿ, ನಿಜ ಸ್ನೇಹ ತಂದಂತ ನಿರ್ಮಲ ಪ್ರೀತಿ. ಈ ಪ್ರೀತಿಯು ವಿಶ್ವಾಸವು ಬಾಳಲ್ಲಿ ಇರಲೆಂದು ಶಾಶ್ವತ ರೀತಿ, ಮನಸ್ಸು ಹಾಯಾಗಿರಲಿ, ಪ್ರೀತಿ ವಾತ್ಸಲ್ಯ ನಗಲಿ. ಸ್ನೇಹಿತರೇ, ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ. ಎಂದೆಂದು ನೆನಪಿರಲಿ ಈ ಸುದಿನ, ಸಂತೋಷದ ಈ ಶುಭ ಮಿಲನ. ಎಲ್ಲೆಂದು ನೆನಪಿರಲಿ ಈ ಸುದಿನ, ಸಂತೋಷದ ಈ ಶುಭ ಮಿಲನ. ಸ್ನೇಹಿತರೇ, ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ.
ಮಲ್ಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಉಡುಪಿ ಇವರು ಅರ್ಪಿಸುವಂತಹ ನನ್ನ ಪ್ರೀತಿ ಹಾಡು ಕಾರ್ಯಕ್ರಮದಲ್ಲಿ ಇನ್ನೊಂದು ವಿರಾಮವನ್ನು ತೆಗೆದುಕೊಳ್ಳೋಣ. ನನ್ನ ಪ್ರೀತಿಯ ಹಾಡು. ವಿರಾಮದ ನಂತರ ಮತ್ತೆ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. மனசிங்கு தெரியந்தே போவா, மனசிங்கு தெரியந்தே போவா, ஆசே தீதி காப்புவா பிங்கார பூவா, காப்புவா பிங்கார பூவா. सूर्य तलकात मूडी कई देखले मोकेड़ कूड़ी सिंगारी पुण्य मदिमाल मण्णे एन्नुडला सिरिदेवी चिलिपिली पंपिना पक्किल पारुना चिलिपिली पंपिना पक्किल पारुना ಬದುಕದ ಉಲ್ಲಾಸ ತಾನೇ ನಾನೇ ಪೊನ್ನೆ ನಿನ್ನ ಮನಸ್ಸಿಂಕ್ ತೆರಿಯಂದೆ ಪೋವಾ ಮನಸ್ಸಿಂಕ್ ತೆರಿಯಂದೆ ಪೋವಾ. മനസ്സെടുക്കാതെ മതപൂർണ്ണ സോത്തെ നിനകുണക്കു മെച്ചിത് പോയനെ ഈ പുല്ലു നെമ്പു ജിഞ്ചീന സംഭു ഈ സുഖത്തായനെയാത് കാತೆനെ ಪರಪುನ ನೀರುತ ನಲಿಪುನ ಪೊಲ್ಲುಗು ಪರಪುನ ನೀರುತ ನಲಿಪುನ ಪೊಲ್ಲುಗು ಮನಸ್ಸನ್ನ ಮಲ್ಲುಂಡು ತಾನೇ ತಾನೇ ಪೊನ್ನೆ ನಿನ್ನ ಮನಸ್ಸಿಂಕ್ ತೆರಿಯಂದೆ ಪೋವಾ ಮನಸ್ಸಿಂಕ್ ತೆರಿಯಂದೆ ಪೋವಾ. ಆಸೆ ದೀದಿ ಈ ಕಾಪುವ ಪಿಂಗಾರ ಪೂವ ಕಾಪುವ ಪಿಂಗಾರ ಪೂವ. ಇದು ಜಾಸ್ತಿ ನುಡಿಸುವುದಿಲ್ಲ, ನನಗಾಗಿ ಸ್ವಲ್ಪ ಸ್ವಲ್ಪ ಟೈಮ್ ಪಾಸಿಗಾಗಿ ನನ್ನ ಮನ ಸಂತೋಷಕ್ಕೋಸ್ಕರ ನಾನು ಬಾರಿಸ್ತೇನೆ. ಮತ್ತೆ ಭಜನೆ ಮಾಡ್ತೇನೆ ಮನೆಯಲ್ಲಿ. ಹೌದು, ಮನೆಯಲ್ಲಿ ಬೇರೆ ಆದ್ರೂ ನಿಮ್ಮದು ಫ್ಯಾಮಿಲಿಯಲ್ಲಿ ಮಕ್ಕಳು ಯಾರಾದ್ರೂ ಹಾಡುವಾಗ? ಇಲ್ಲ ಇಲ್ಲ ಇಲ್ಲ, ನನ್ನ ದೊಡ್ಡ ಮಗ ಫಸ್ಟ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು, ಆದ್ರೆ ಈಗ ಇಲ್ಲ. ಹೌದು ಹೌದು. ವಿದ್ಯಾಭ್ಯಾಸ ಎಲ್ಲ ನೀವು ಉದ್ಯೋಗದಲ್ಲೇ ಮುಗಿಸಿರೋದಾ? ಅಂದ್ರೆ ನನ್ನ ವಿದ್ಯಾಭ್ಯಾಸ ಬಹಳ ಕಮ್ಮಿ ಇದೆ ಮ್ಯಾಮ್. ನಾನು 7th ಸ್ಟ್ಯಾಂಡರ್ಡ್ ನಾನು, ನಂತರ ನಾನು ಹೋಗಲಿಲ್ಲ. ಯಾಕಂತ ಹೇಳಿದ್ರೆ ಮನೆಯಲ್ಲಿ ಕೂಡ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಇತ್ತು ಕಮ್ಮಿ, ಆದರೂ ನನ್ನ ಎಜುಕೇಷನ್ಗೆ ನಮ್ಮ ಮನೆಯಲ್ಲಿ ಏನು ಕೊರತೆ ಮಾಡಲಿಲ್ಲ.
ಆದರೆ ನನಗೇನು ತಲೆಗೆ ಹೊಳಿಲಿಲ್ಲ, ಹಾ. ಮತ್ತೆ ಕೆಲಸಕ್ಕೆ ಸೇರಿಕೊಂಡೆ ನಾನು. ವೆರಿ ನೈಸ್. ಕೆಲಸಕ್ಕೆ ಈಗ ಆರ್ಕೆಸ್ಟ್ರಾ ಅಂತ ಹೇಳ್ತೀರಾ ನೀವು, ಹೌದು. ನಿಮ್ಮ ಟೀಮ್ ಉಂಟಂತ ಹೇಳ್ತಾ ಇದ್ದೀರಾ. ಸೊ ನೀವು ಎಲ್ಲಿಗೆಲ್ಲ ಎಷ್ಟು ದೂರಕ್ಕೆಲ್ಲ ಪ್ರೋಗ್ರಾಮ್ ಕೊಟ್ಟಿದ್ದೀರಾ, ಹೇಗೆ? ಜಾಸ್ತಿ ಇಲ್ಲಿ ಬೈಂದೂರು ಹೋಗಿದ್ದೇನೆ, ಬೈಂದೂರು, ಮ್ಯಾಂಗ್ಳೂರು, ಈ ಕಡೆ ಶಿವಪುರ. ಒಂದು ಅಂದಾಜು ಎಷ್ಟು ನೀವು ಆರ್ಕೆಸ್ಟ್ರಾದಲ್ಲಿ ಪ್ರೋಗ್ರಾಮ್ ಕೊಟ್ಟಿರ್ಬೋದು? ಆರ್ಕೆಸ್ಟ್ರಾದಲ್ಲಿ ಆದ್ರೂ ಸಹ ಕಮ್ಮಿ ಮೇಡಮ್. ಆರ್ಕೆಸ್ಟ್ರಾ ತುಂಬಾ ಕೊಟ್ಟಿದ್ದೇನೆ, ಮಾಡ್ತಿರ್ತೇನೆ ನಾನು. ಬಟ್ ಡ್ರಾಮ ನಾನು ಮಾಡಿದ್ದಕ್ಕೆ ಲೆಕ್ಕ ಇಲ್ಲ. ಓಕೆ. ಡ್ರಾಮದಲ್ಲಿ ಹಾಡಿದ್ದು ಲೆಕ್ಕ ಇಲ್ಲ, ನನಗೆ ಗೊತ್ತಿಲ್ಲ. ಅಂದರೆ ಒಂದು 47 ವರ್ಷದಲ್ಲಿ ನನಗೆ ಅದು ಆರ್ಕೆಸ್ಟ್ರಾ ಇತ್ತೀಚೆಗೆ, ಅಂದರೆ ಒಂದು 10-15 ವರ್ಷದ ಮೊದಲು ನಾನು ಶುರು ಮಾಡಿದೆ ನಾನು. ಹೌದು, ನಮ್ಮದೇ ಈಗ ಮೆಲೋಡಿ ಫ್ರೆಂಡ್ಸ್ ಅಂತ ಇದೆ. ಹೌದು, ಡ್ರಾಮದಲ್ಲಿ ನಾನು ಸರಸ್ವತಿ ಕಲಾ ಆರ್ಕೆಸ್ಟ್ರಾ, ಅಂದರೆ ನಮ್ದು ಗಣೇಶ್ ಕಲಾ ಆರ್ಕೆಸ್ಟ್ರಾ, ಅಲ್ಲಿ ನಾವು ಸರಸ್ವತಿ ಪೂಜಾ ದಿವಸ, ಶಾರದೆ ಪೂಜೆ ದಿವಸ ಅದನ್ನು ಆರಾಧನೆ ಮಾಡ್ತಿತ್ತು ನಾವು. ಹಾಗೆ ಸರಸ್ವತಿ ಆ ಸಂದರ್ಭದಲ್ಲಿ ಏನೋ ಸ್ವಲ್ಪ ಸಮಸ್ಯೆಗಳು, ಅಂದರೆ ನಾನು ಬೇರೆ ಮಾಡಿದೆ. ನಾನು ನನ್ನ ಗುರುಗಳ ಅನುಮತಿ ಪಡೆದು ನಾನು ನನ್ನ ಒಂದು ಸಂಗೀತ ಕ್ಷೇತ್ರವನ್ನು ಸರಸ್ವತಿ ಕಲಾ ಆರ್ಕೆಸ್ಟ್ರಾ ಅಂತ ಹೆಸರಿಟ್ಟು ನಾನು ಬೇರೆ ಮಾಡ್ತಾ ಇದ್ದೆ. ಓಕೆ ಸರ್, ಈಗ ಒಂದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಡ್ತಾರೆ, ಲೈವ್ ಆಗಿ ಹಾಡುವಂಥದ್ದೆಲ್ಲ ಬಂದಿದೆ, ಈಗ ಫೇಸ್ಬುಕ್ ಇರ್ಬೋದು, ಹಾಗೆ ಸೋಷಿಯಲ್ ಮೀಡಿಯಾ, ಇದ್ರ ಬಗ್ಗೆ ಏನು ಮಾತನಾಡ್ತೀರಾ ನೀವು? ಇಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಆ್ಯಕ್ಚುಲಿ ಒಳ್ಳೇದು ಮೇಡಮ್, ಲೈವ್ ಒಳ್ಳೇದೇ. ಸ್ಟಾರ್ ಮೇಕರ್ಸ್ ಅದೆಲ್ಲ ಎಲ್ಲ ನೋಡಿ, ಈಗ ಒಂದು ಕೀಬೋರ್ಡ್ನವರು, ಒಂದು ರಿದಮ್ ಪ್ಯಾಡ್ನವರು, ಒಂದು ತಬಲೆ ಪ್ಲೇ ಮಾಡುವವರು, ಗಿಟಾರ್ ಪ್ಲೇ ಮಾಡುವವರು ಎಲ್ಲ ಕೂತ್ಕೊಂಡು ಆ ಮ್ಯಾನುವಲ್ ಆಗಿ ಪ್ಲೇ ಮಾಡಿ ಹಾಡುವಂಥದ್ದು ತೃಪ್ತಿ ಬೇರೆ. ಆದ್ರೆ ಈಗ ಹಾಗಲ್ಲ, ಈಗ ಎಲ್ಲ ಟ್ರ್ಯಾಕ್ ಸಿಂಗಿಂಗ್ ಆಗಿದೆ, ಕರೋಕೆ ಎಲ್ಲ ಈಸಿ, ಒಬ್ಬನೇ ಹೋಗಿ ಹಾಡಿಕೊಂಡು ಬರ್ಬೋದು. ಎಲ್ಲ ಆರ್ಟಿಸ್ಟ್ ಎಲ್ಲ ಸಿಗ್ಲಿಲ್ಲ ಅನ್ನುವಂತ ಟೆನ್ಷನ್ ಇರೋದಿಲ್ಲ, ಟ್ರ್ಯಾಕ್ ಇಟ್ಕೊಂಡು ಹಾಡಿ ಬಂದ್ರೆ. ಹೌದು, ಈಗ ಒಬ್ಬೊಬ್ಬರೇ ಹೋಗಿ 1 ಗಂಟೆ ಕಾರ್ಯಕ್ರಮ ಕೊಟ್ಟು ಬರ್ತಾರೆ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಅದರಲ್ಲಿ ಕೂಡ ಫೀಮೇಲ್ ವಾಯ್ಸ್ ಕೂಡ ಬರ್ತದೆ, ನಾವು ಜೆಂಟ್ಸ್ ವಾಯ್ಸ್ ಕೊಟ್ರೆ ಆಯ್ತು. ಆದ್ರೆ ಚಂದ ನಮ್ದು ಲೈವ್ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಹಾಕಿ ಮಾಡುವಂತದ್ದು, ಅದರಲ್ಲಿ ಸಿಕ್ಕುವಂತ ಸಂತೋಷ ಬೇರೆ. ಹೌದು, ಈಗ ಏನ್ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ, ಮುಂದುವರಿದಿದೆ. ಹೇಗೆ ಹೋಗ್ತದೆ ಅದಕ್ಕೆ ನಾವು ಚೇಂಜಸ್ ಮಾಡ್ತಾ ಹೋಗ್ಬೇಕಲ್ವಾ? ಹಾಗೇನೆ ಈ ಒಂದು ನೀವೊಬ್ರು ಕಲಾವಿದರು, ಸೊ ನೀವೊಬ್ರು ಕಲಾವಿದರಾಗಿ ಇನ್ನೊಬ್ರು ಕಲಾವಿದರಿಗೆ ಈ ಒಂದು ಅವಕಾಶ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ನಿಮ್ಮ ಪ್ರಕಾರ? ನೋಡಿ ಮೇಡಮ್, ನಾವು ಏನು ತುಂಬಾ ವರ್ಷಗಳ ಹಿಂದೆ ಆವಾಗ ಬಹಳ ಕಷ್ಟ ಇತ್ತು ಹಾಡೋದು ಅಂತ ಹೇಳಿದ್ರೆ. ಒಂದು ಹಾಡನ್ನ ನಾವು ಒಂದು 10-15 ದಿವಸದಲ್ಲೇ ಪ್ರಾಕ್ಟೀಸ್ ಮಾಡಿದ್ದುಂಟು. ಆದ್ರೆ ಈಗ ಹಾಗಲ್ಲ, ಟ್ರ್ಯಾಕ್ ಸಿಗ್ತದೆ, ತುಂಬಾ ಸಿಂಗರ್ಸ್ಗಳಾಗಿದ್ದಾರೆ, ಅವಕಾಶಗಳು ತುಂಬಾ ಉಂಟು. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ನಾನು ತುಂಬ ಬೇರೆಯವರ ಮೇಲೆ ಆಸಕ್ತಿ ತಗೊಳ್ತೇನೆ. ಯಾಕಂತ ಹೇಳಿದ್ರೆ ಆ ಸಣ್ಣ ಕಲಾವಿದರೆಲ್ಲ ಮುಂದಕ್ಕೆ ಬರಬೇಕು, ಬೆಳಿಬೇಕು. ಈಗ ಆಲ್ರೆಡಿ ಹಾಡುವವರು ತುಂಬ ಮಂದಿ ಇದ್ದಾರೆ. ಈಗ ಮ್ಯಾಂಗ್ಳೂರಿನಲ್ಲೂ ಕೇರಳದಲ್ಲೂ ಎಲ್ಲೆಲ್ಲಿ ತುಂಬ ಸಿಂಗರ್ಸ್ ಇದ್ದಾರೆ. ಬಟ್ ಈ ಸಣ್ಣ ಸಣ್ಣ ಕಲಾವಿದರು ತುಂಬ ಮಂದಿ ಇದ್ದಾರೆ ನಮ್ಮಲ್ಲಿ. ನಾನು ಇವಾಗ ಕೂಡ ಹಾಗೆ ಸಣ್ಣ ಕಲಾವಿದರನ್ನು ನಾನು ಪ್ರೋತ್ಸಾಹಿಸ್ತೇನೆ. ನಾನು ಅವರಿಗೆ ನಾನು ವೇದಿಕೆ ತೆಗೆಸಿಕೊಡ್ತೇನೆ, ನನ್ನ ಜೊತೆ ಹಾಡಲಿಕ್ಕೆ ನಾನು ಅವಕಾಶ ಕೊಡ್ತೇನೆ. ನಾನು ಅಂದರೆ ಈ ಕೆಲವು ಕಡೆಯಲ್ಲಿ ಏನಾಗ್ತದೆ, ನಮಗೆ ಒಳ್ಳೆ ಪ್ರೋಗ್ರಾಮ್ ಆಗಬೇಕು ಅಂತ ಹೇಳ್ತಾರೆ, ಆವಾಗ ನೋಡ್ತೇವೆ ನಾವು, ಅವಾಗ ಒಳ್ಳೊಳ್ಳೆ ಸಿಂಗರ್ಸ್ ಅನ್ನ ಹಾಕಿ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಪ್ರೋಗ್ರಾಮ್ ಒಂದ್ಸಲ ಸಿಕ್ಕಿದ್ಮೇಲೆ ಅದು ನಿಮಗೆ ಯಾವ ರೀತಿ ಮಾಡಬೇಕು ಅವ್ರು ಹೇಳಿದನ್ನು ನಾವು ಕೇಳಬೇಕಾಗ್ತದೆ. ಬೋಕೆದ ಸಿಂಗಾರಿ ಒಂದು ದೇವಯ್ಯಾರಿ ಬೋಕೆದ ಸಿಂಗಾರಿ ಒಂದು ದೇವಯ್ಯಾರಿ
ಯಾನ ಮೂಲೆ ಕಾತೊಂದುಲ್ಲೆ ಮಗತೆ ಪೋಪನ ಓ ಪೊನ್ನೆಯನ್ನ ಮೋನೆ ತೂದು ತಾನೇ ಕೋಪನ ಬೋಕೆದ ಸಿಂಗಾರಿ ಒಂತುದೆ ವಯ್ಯಾರಿ चाज पोत रेट दी ओढ़ पोप दे आज मुझे अच्छा तिंड कान सूख दे नाच केड़े मोने निने कंत तान दे ओल तूत ओल पोपा स्वर्ग मूल दे ओल तूत ओल पोप स्वर्ग मूल दे ಬೋಕೆದ ಸಿಂಗಾರಿ ಒಂತುದೆ ವಯ್ಯಾರಿ ನೀಲಿ ಕಣ್ಣು ತೂದು ನಿನ್ ಪುಲ್ಲು ಪಂಪರೆ ಹಾಲು ಪೊಣ್ಣು ಕೇರು ಪಂಡು ಕೆನಡ ಕೇಳ್ವರೆ ಊರು ಬೂರ ಕೇಳೊಂದುಂಡು ಕೈಲು ಪತ್ತರೆ ಭಾಗ್ಯವಂತೆ ಹೊರಿಯ ಮದುವೆಯಾವರೆ ಭಾಗ್ಯವಂತೆ ಹೊರಿಯ ಮದುವೆಯಾವರೆ ಬೋಕೆದ ಸಿಂಗಾರಿ ಹೊಂತುದೆ ವಯ್ಯಾರಿ ಒಂದ್ಸಲ ವಹಿಸ್ಕೊಂಡ್ಮೇಲೆ ಏನಾದ್ರು ಒಳ್ಳೆ ಮಾತು ಬರ್ಬೇಕು ಮುಂದೆ ಅಲ್ವಾ. ನಾನು ಹೇಳ್ತೇನೆ ಕೆಲವರ ಹತ್ರ, ನೋಡಿ ನಮ್ಮಲ್ಲಿ ಸಣ್ಣ ಪುಟ್ಟ ಕಲಾವಿದರು ತುಂಬಾ ಮಂದಿ ಇದ್ದಾರೆ, ಅವರಿಗೆ ಏನು ತುಂಬಾ ನಾವು ಪೇಮೆಂಟ್ ಎಲ್ಲ ಮಾಡುವ ಅವಶ್ಯಕತೆ ಇಲ್ಲ, ನಾವು ಅವಕಾಶ ಕೊಡ್ಬೋದು, ಈ ರೀತಿ ಉಂಟು. ಕೆಲವರು ಒಪ್ಪಿಕೊಳ್ತಾರೆ, ಅಂದ್ರೆ ಒಳ್ಳೆ ಒಳ್ಳೆ ಕಲಾವಿದರೆ ನನ್ನಲ್ಲಿ. ಈಗ ಹೊಸ ನಿಮ್ಮದೊಂದು ಪ್ರಶಸ್ತಿಗಳನ್ನೆಲ್ಲ ಪಡೆದುಕೊಂಡಿರೋದು ತುಂಬಾನೇ ನೋಡಿದೆ ನಾನು. ಸೊ ಒಂದು ಅಂದಾಜು ಎಷ್ಟು ಪ್ರಶಸ್ತಿ ಪಡೆದುಕೊಂಡಿದ್ದೀರಾ, ಸನ್ಮಾನಗಳನ್ನ ಎಷ್ಟು ಎಲ್ಲೆಲ್ಲ ಪಡ್ಕೊಂಡಿದ್ದೀರಾ ಅಂತ ಹೇಳ್ಬೋದಾ? ಹಾಗೆ ನಾನು ದೊಡ್ಡ ಕಲಾವಿದೆ ಏನಲ್ಲ ಮೇಡಮ್ ನಾನು, ಆದ್ರೂ ಪ್ರಶಸ್ತಿ ಅಂತ ಹೇಳಿದ್ರೆ ನಾನು ರಾಜ್ಯ ಮಟ್ಟದಲ್ಲಿ ಅಷ್ಟು ನಾನು ಮುಂದಕ್ಕೆ ಹೋಗ್ಲಿಲ್ಲ. ಯಾಕಂದ್ರೆ ತೆರೆಯ ಮರೆಯ ಕಲಾವಿದನಾಗಿದೆ ನಾನು. ನನಗೆ ಮತ್ತು ಅದರಲ್ಲಿ ಅಷ್ಟೊಂದು ಆಸಕ್ತಿ ಕೂಡ ಇರಲಿಲ್ಲ. ನನ್ನ ಕೆಲಸ ನಾನು ಹಾಡಾಡೋದು ಬರೋದು ಇದೇ ರೀತಿ ಇತ್ತು. ಆದರೆ ಇತ್ತೀಚೆಗೆ ಸ್ವಲ್ಪ ಮತ್ತು ವೇದಿಕೆಯಲ್ಲಿ ಸನ್ಮಾನ ತುಂಬ ಮಾಡಿದ್ದಾರೆ. ನಾನು ನಿರ್ದೇಶನ ಕೊಟ್ಟದಕ್ಕಿರ್ಬೋದು, ಆರ್ಕೆಸ್ಟ್ರಾ ಮಾಡಿದ್ದಕ್ಕಿರ್ಬೋದು, ಗಣೇಶೋತ್ಸವ ಆಗಲಿ, ಬೇರೆ ಕಡೆ ಡ್ರಾಮಾ ಆಗಲಿ, ನನಗೆ ಎಲ್ಲೆಲ್ಲ ಸನ್ಮಾನ ಮಾಡಿ ತುಂಬ ಇದೆ. ಆದರೆ ಇತ್ತೀಚೆಗೆ ನಮ್ಮ ರಿದಮ್ ಈ ದಿನೇಶ್ ಪೂಜಾರಿ ಅಂತ ಹೇಳಿದ್ರೆ ತಾವು, ಪ್ರತೀಕ್ಷಾ ರಿದಮ್ ಏನು ಉಂಟು ಮೇಡಮ್, ಕರೆಕ್ಟ್ ನಮ್ಮ ದಿನೇಶ್ ಅವರದ್ದು, ಅವರು ನನ್ನನ್ನು ಕರೆಸಿ ಸನ್ಮಾನ ಮಾಡಿದ್ರು. ನನಗೆ ಸಂಗೀತ ಕಾರ್ಯಕ್ರಮ ಇದು ತುಂಬಿ ಹಾಡಿದೇನು, ಅದರಲ್ಲಿ ಒಳ್ಳೆ ಒಳ್ಳೆ ಕಲಾವಿದರನ್ನು ಕರೆಸಿ ಮಕ್ಕಳೆಲ್ಲ ಬಂದರು. ಆವಾಗ ನನಗೆ ಒಳ್ಳೆ ರೀತಿಯಲ್ಲಿ ಸನ್ಮಾನ ಮಾಡಿದ್ದಾರೆ ಅವರು. ತದನಂತರ ಇಲ್ಲಿ ಉಡುಪಿ ಚಾನಲ್ನವರು ಕರೆದ್ರು, ಪುನಃ ಅವ್ರು ಕರೆದ್ರು, ಅಲ್ಲಿ ಕೂಡ ಸಂದರ್ಶನ ಮಾಡಿದೆ. ಹೌದು, ಸಂದರ್ಶನ ಮಾಡಿದೆ. ಅಲ್ಲೇ ಹಾಡು ಹಾಡಲಿಲ್ಲ, ಒಂದು 2-3 ನಾಟಕಕ್ಕೆ ಸಂಬಂಧಪಟ್ಟಂತಹ
ಹೌದು, ಅದನ್ನು ಹಾಡಿದೆ. ಈಗ ನಮಗೋಸ್ಕರ ಒಂದು ನಾಟಕಕ್ಕೆ ಸಂಬಂಧಪಟ್ಟ ಒಂದೆರಡು ಲೈನ್ ಹಾಡ್ಬೋದಾ? ಹಾಡ್ಬೋದು ಮೇಡಮ್. ಇನ್ನೊಂದು ವಿಚಾರ ಹೇಳಲಿಕ್ಕೆ ಮರೆತೆ ನಾನು, ಮತ್ತೆ ಸುಮನಸ ಕೊಡವರು, ಓಕೆ, ಹೌದು, ಇವರು ನನ್ನನ್ನು ಸನ್ಮಾನಿಸಿದರು. ಅಂದರೆ ಅವರಲ್ಲಿ ತುಂಬ ನನ್ನ ಆತ್ಮೀಯ ಎಲ್ಲ ಕಲಾವಿದರಿದ್ರು ಅವರು. ಅವರು ನನ್ನ ಬಗ್ಗೆ ತುಂಬ ಪ್ರೀತಿ ವಿಶ್ವಾಸಗಳು, ನಾಟಕದ ಬಗ್ಗೆ ಆಗಲಿ ಅವರ ಜೊತೆ ಸೇರಿಕೊಂಡು ನಾನು ಕೆಲಸ ಮಾಡ್ತಿದ್ದೆ, ನಮ್ಮವರೆಲ್ಲ. ಈ ರೀತಿ ಮೊನ್ನೆ ಒಳ್ಳೆ ರೀತಿ ನನ್ನನ್ನು ಸನ್ಮಾನಿಸಿ ಗೌರವಿಸಿದ್ದಾರೆ ಅವರು. ನಾಟಕದಲ್ಲಿ ಅಂತ ಹೇಳಿದ್ರೆ ಕೆಲವು ಹಿನ್ನೆಲೆ ಹಾಡುಗಳು ಅಂದರೆ ನಿಮ್ಮ ಇಷ್ಟದೊಂದು ಹಾಡು ಹಾಡ್ಬೋದು ಮೇಡಮ್. ಅಂದರೆ ಯಾವ ರೀತಿ ಅಂತ ಹೇಳಿದ್ರೆ, ನಾನು ನಾಟಕವನ್ನು ನೋಡ್ತೇನೆ. ನಾಟಕ ನೋಡಿ ಆ ಕಥೆಯನ್ನು ತಗೊಳ್ತೇನೆ. ನಾನು ಕತೆ ತಕೊಂಡು ತದನಂತರ 4 ಲೈನ್ ಇಲ್ಲಿ ಈ ರೀತಿ ಉಂಟಂತ ಹೇಳ್ತೇನೆ ನಾನು. ಈಗ ಒಂದು 4 ಲೈನ್ ಹೇಳ್ತೇನೆ ಮೇಡಮ್. ಇದು ಗುಂಪುಡೂರಿ ಗೋವಿಂದ್ ಅಂತ ಒಂದು ನಾಟಕ. ಗೋವಿಂದ್ ಅಂತ ಹೇಳಿದ್ರೆ ಇನ್ನೋಸೆಂಟ್, ಸ್ವಲ್ಪ ಪೆದ್ದ, ಬುದ್ಧಿವಂತ. ಅವನಿಗಾಗಿ ಒಂದು ಹಾಡನ್ನು ನಾನು ಬರೆದಿದ್ದೆ. ಈ ರೀತಿ ಇದೆ. ಗುಂಪುಡೊರಿ ಗೋವಿಂದೆ ಮೋಸಲುನು ತೆರಿಯಂದೆ ಕುರಿ ಮಂದೆ ಜನಾಯ ಮೂಲು ಸತ್ಯೋಗು ತಾದಿಯೇ ಓಲು ಸತ್ಯೋಗು ಸಾದಿಯೇ ಓಲು ಸತ್ಯೋಗು ಸಾದಿಯೇ ಓಲು. ಈ ರೀತಿ ಸೂಪರ್. ಇದು ಜೋಗಿ ಫಿಲ್ಮ್ ಸಾಂಗ್ ಇದ್ದು. ಅಂದ್ರೆ ಅವ ತುಂಬಾ ಇನ್ನೋಸೆಂಟ್ ಗೋವಿಂದ್ ಅಂತ ಹೇಳಿದ್ರೆ, ಅದಕ್ಕೆ ಸ್ವಲ್ಪ ಬೇಕಾಗೋ ಹಾಗೆ ಒಂದು 4 ಲೈನ್ ಅನ್ನ ಹಾಡು ಬರ್ದಿದ್ದೇನೆ. ಬಟ್ ಈಗ 4 ಲೈನ್ ಮಾತ್ರ ತಮ್ಮ ಮುಂದೆ ಹಾಡಿದೆ ಅಷ್ಟೇ. ವೆರಿ ನೈಸ್, ತುಂಬ ಒಳ್ಳೆ ಆಯಿತು. ಅದೇ ನೀವೀಗ ತುಂಬ ವೆರೈಟಿ ಸಾಂಗ್ಸ್ ಎಲ್ಲ ಇರ್ತದೆ, ವೆರೈಟೀಸ್ ಸಾಂಗ್ಸ್, ಅಂದರೆ ಜಾನಪದ ಇರ್ಬೋದು, ಭಜನೆ ಇರ್ಬೋದು, ಬೇರೆ ಮೆಲೋಡಿ ಸಾಂಗ್ಸು. ನೀವು ಇಷ್ಟಪಡುವಂತಹ ಹಾಡು ಯಾವುದು? ನೀವು ಜಾಸ್ತಿ ಆರ್ಕೆಸ್ಟ್ರಾದಲ್ಲಾಗಿರ್ಬೋದು ಯಾವ ರೀತಿ ಹಾಡುಗಳನ್ನು ಆಯ್ಕೆ ಮಾಡ್ಕೊಳ್ತೀರಾ? ಆರ್ಕೆಸ್ಟ್ರಾದಲ್ಲಿ ಅಂದ್ರೆ ಈಗ ಒಂದು ಸಾಂಗ್ ಅಂತ ಇರ್ತದೆ, ಆ ಸಾಂಗ್ ಅನ್ನು ನೀವು ಪ್ರತಿಯೊಂದು ವೇದಿಕೆಯಲ್ಲಿ ಹಾಡ್ತೇನೆ, ನನ್ನ ನೆಚ್ಚಿನ ಸಾಂಗ್ ಅಂತ ಇರ್ತದೆ. ಯಾವ್ದಾದ್ರು ಅದು ನನ್ನ ಫೇವರೇಟ್ ಸಾಂಗ್ ಅಂತ ಹೇಳಿದ್ರೆ ಮೋಕೆದ ಸಿಂಗಾರಿ. ಆ ಹಾಡನ್ನ ಹೌದು, ಅಂದ್ರೆ ನನ್ನ ಮದುವೆಯ ದಿವಸ ನಮ್ಮ ಆರ್ಕೆಸ್ಟ್ರಾ ಮಾಡಿದ್ರು, ನಮ್ಮ ಫ್ರೆಂಡ್ಸ್ ಎಲ್ಲ ಆರ್ಕೆಸ್ಟ್ರಾ ಮಾಡಿದ್ರು. ಆವಾಗ ಅವರೆಲ್ಲ ಜೋರು ಮಾಡಿದ್ರು, ಸರ್ ನೀವು ಹಾಡಲೇಬೇಕು. ಆವಾಗ ನಾನು ಮೋಕಿದ ಸಿಂಗಾರಿ ಅಂತ ಹಾಡಿದೆ. ಈಗ ನಮ್ಮ ಕಾರ್ಯಕ್ರಮದ ಮೂಲಕ ನೀವು ನಿಮ್ಮ ಹೆಂಡತಿಗೆ ಈ ಸಾಂಗ್ ಅನ್ನು ಡೆಡಿಕೇಟ್ ಮಾಡಿ ನೋಡುವ. ಮೋಕೆದ ಸಿಂಗಾರಿ ಅಂತು ದೇವಯ್ಯಾರಿ ಯಾನ ಮೂಲೆ ಕಾತಂದುಲ್ಲೆ ಮದತೆ ಪೋಪನ ಓ ಪುಣ್ಯೆಯನ್ನ ಮೋನೆ ಥುಧು ದಾಯೇ ಕೋಪನ. ಈ ಹಾಡು ಸೂಪರ್. ಎಲ್ಲಿ ಹೋದ್ರೂ ನಮ್ಮ ಕಲಾಭಿಮಾನಿಗಳು ಬಿಡುವುದಿಲ್ಲ, ಹಾಡ್ಲೇಬೇಕು ಈ ಹಾಡು. ನನ್ಗೆ ಹಾಡಿ ಹಾಡಿ ಬೇಸರ ಹಿಡಿದೋಗಿದೆ, ಆದ್ರೆ ಎಲ್ಲರೂ ಇಷ್ಟಪಡ್ತಾರೆ ಅನ್ನುವಂಥದ್ದು. ಎಸ್. ಸೊ ಹಾಗೆಯೇ ನೀವೊಬ್ಬರು ಗಾಯಕರು, ಸೊ ನಿಮಗೂ ಕೂಡ ಒಬ್ಬರು ನೆಚ್ಚಿನ ಗಾಯಕರಂತ ಇರ್ತಾರೆ. ಸೊ ನಿಮ್ಮ ನೆಚ್ಚಿನ ಗಾಯಕರು ಯಾರು? ಅಂದರೆ ನಮ್ಮ ಈ ಆರ್ಕೆಸ್ಟ್ರಾ ಫೀಲ್ಡಲ್ಲಿಯಾ ಬೇರೆ? ಅಲ್ಲ, ಇದು ನಮ್ಮದು ಅಂದರೆ ಹೀಗೆಲ್ಲ ಇರ್ತಾರಲ್ಲ ಗಾಯಕರು, ಫಿಲ್ಮ್ ಸಾಂಗ್ ಹಾಡು. ಅಂದರೆ ನನ್ನ ದೇವರು ಗುರುಗಳು SP ಬಾಲಸುಬ್ರಹ್ಮಣ್ಯಂ ಸರ್. ಅನ್ಕೊಂಡೆ ನೀವು ಕೂಡ ಇದೇ ಹೆಸರು ಹೇಳ್ತೀರಾ ಅಂತ, ಯಾಕಂದ್ರೆ ಈ ಸೀಟಲ್ಲಿ ಕುತ್ಕೊಳ್ಳುವ ಪ್ರತಿಯೊಬ್ಬರು ಕೂಡ ಈ ಹೆಸರನ್ನು ಹೇಳ್ತಾರೆ. ಸೊ ಇದು ನಮ್ಮ ಕಾರ್ಯಕ್ರಮವೇ ಅವರ ಒಂದು ಸವಿನೆನಪಿಗೋಸ್ಕರ. ಅಂದ್ರೆ ನಾನು ರಾಜ್ಕುಮಾರ್ ಅವರ ಹಾಡನ್ನು ಹಾಡ್ತೇನೆ, PB ಶ್ರೀನಿವಾಸ್ ಅವರ ಹಾಡು, ತುಳು ಎಲ್ಲ ಹಾಡ್ತೇನೆ ನಾನು. ಆದರೆ ನನಗೆ ಖುಷಿ ಕೊಡುವಂಥದ್ದು SP ಅವರ ಹಾಡುಗಳು ತುಂಬ ನಾನು ಇಷ್ಟಪಡ್ತೇನೆ. ನಾನು ಜಾಸ್ತಿಯಾಗಿ ಎಸ್. ನಿಮಗೆ ಈ ಒಂದು ಸ್ಫೂರ್ತಿ ಅನ್ನೋದು ಯಾರಾದರೂ ಸ್ಫೂರ್ತಿ ಇದ್ದಾರಾ ಹಾಡುವುದಕ್ಕೆ ಸ್ಫೂರ್ತಿ? ಒಮ್ಮೆ ನಾನು ನಿಲ್ಲಿಸಿಬಿಟ್ಟಿದ್ದೆ, ಸಾಧಾರಣ ಒಂದು 4 ವರ್ಷಗಳ ಮೊದಲು. ಅಂದರೆ ಸ್ವಲ್ಪ ನನಗೆ
ಒಂದು ಕಾಲು ಸ್ವಲ್ಪ ಪ್ರಾಬ್ಲಮ್ ಬಂತು. ಮತ್ತು ಇದು ಈ ಕೊರೋನಾ ಸ್ಟಾರ್ಟ್ ಆಯ್ತಲ್ಲ, ಆವಾಗೆಲ್ಲ ಸ್ಟಾಪ್ ಆಯ್ತಲ್ಲ ಪ್ರೋಗ್ರಾಮ್ಸ್ ಎಲ್ಲ. ಅದಕ್ಕಿಂತ ಮೊದಲು ಕಂಟಿನ್ಯೂ ಹೋಗ್ತಾ ಇದ್ದೆ. ನೆಕ್ಸ್ಟ್ ಕೆಲವರೆಲ್ಲ ನನ್ನ ಫ್ರೆಂಡ್ಸ್ಗಳು, ಮಧುಕರಣ್ಣ, ಆರ್ಕೆಸ್ಟ್ರಾ ನಮ್ಮ ಮಲ್ಪುಗ, ನಮ್ಮ ಪೇರಡೂರು ಆನಂದ್ ಅಂತ ಇದ್ದಾರೆ ಅವರು, ಮತ್ತು ನನ್ನ ಆಪ್ತ ಮಿತ್ರರೆಲ್ಲ ಉದ್ಯಾವರದಲ್ಲಿ ತುಂಬ ಮಂದಿದ್ದಾರೆ. ಮತ್ತು ಮಹೇಶ್ ಪಾಂಗಾಳ್ ಅಂತ ಇವರು. ಈಗ ಆನಂದ್ ಪೇರಡೂರ್ ಅವರ ಜೊತೆ ನಾವೆಲ್ಲ ಸೇರಿ ಈ ಆರ್ಕೆಸ್ಟ್ರಾವನ್ನು ಪುನಃ ಮುಂದುವರಿಸ್ತಾ ಇದ್ದೇವೆ ನಾವು. ಹಾಗೆ ಇನ್ನು ಮುಂದುವರಿಸ್ತಾ ಹೌದೌದು, ಈಗ ಮಾಡ್ತಾ ಇದ್ದೀವಿ ನಾವು. ಹೌದೌದೌದು. ಈಗ ಅಂದ್ರೆ ನಾವು ಕಾರ್ಯಕ್ರಮಕ್ಕೆ ಕೊನೆಯ ಹಂತದಲ್ಲಿ ಬಂದಿದ್ದೇವೆ ಸರ್. ಸೊ ಈ ಕಾರ್ಯಕ್ರಮದ ಮೂಲಕ ಯಾರಿಗಾದ್ರೂ ನೀವು ಧನ್ಯವಾದ ತಿಳಿಸೋದಕ್ಕಿದ್ರೆ ತಿಳಿಸ್ಬೋದು. ಅಂದರೆ ನಾನು ಈ ಸಂಗೀತ ಕ್ಷೇತ್ರದಲ್ಲಿ ನಾನು ಏನಾದರೂ ಈ ಸಾಧನೆ, ಸಣ್ಣ ಮಟ್ಟಿನ ಸಾಧನೆ ಮಾಡಬೇಕಾದ್ರೆ ನನ್ನ ಗುರುಗಳಾದಂತಹ ಉದ್ಯಾವರ ನಾರಾಯಣ್ ಗಾಣಿಗ ಮತ್ತು ರಾಮಮೂರ್ತಿ ಭಟ್ ಇವರ ಒಂದು ನನಗೆ ಏನು ನೇತೃತ್ವ ಏನು ಹೇಳ್ತಾರೆ, ನಂಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದೆ. ಇವರಿಂದ ನಾನು ಸಹಕಾರದಿಂದ ಹೌದು, ಅವರ ಮಾರ್ಗದರ್ಶನ, ನಾನು ಹಾಡನ್ನು ಬರಿಬಹುದು, ಹಾಡನ್ನು ಹಾಡಬಹುದು. ಆದರೆ ಮೂಲ ಅವರನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ಬೇಕಾಗ್ತದೆ. ಖಂಡಿತ. ಚಂದದ ಚೆಲುವಿನ ಬಾರೇ ಬಾರೇ ಒಲವಿನ ಚೆಲುವೆಯ ಬಾರೇ ಬಾರೇ ಚಂದದ ಚೆಲುವಿನ ಬಾರೇ ಬಾರೇ ಒಲವಿನ ಚೆಲುಮೆಯ ದಾರಿ. ಕಣ್ಣಿನ ಸನ್ನೆಯ ಸ್ವಾಗತ ಮರೆಯಲಾರೆ, ಚಂದುಟಿ ಮೇಲಿನ ಹೂನಗೆ ಮರೆಯಲಾರೆ. ಕಣ್ಣಿನ ಸನ್ನೆಯ ಸ್ವಾಗತ ಮರೆಯಲಾರೆ, ಚಂದುಟಿ ಮೇಲಿನ ಹೂನಗೆ ಮರೆಯಲಾರೆ. ಅಂದದ ಹೆಣ್ಣಿನ ನಾಚಿಕೆ ಮರೆಯಲಾರೆ, ಮೌನ ಗೌರಿಯ ಮೋಹದ ಕೈ ಬಿಡಲಾರೆ. ಬಾರೆ ಬಾರೆ ಚಂದದ ಚೆಲುವಿನ ಒಲವಿನ ಚೆಲುಮೆಯ ಬಾರೇ ಬಾರೇ ಚಂದದ ಚೆಲುವಿನ ಬಾರೇ ಬಾರೇ ಒಲವಿನ ಚೆಲುಮೆಯ ತಾರೆ. ಕೈ ಬಳೆದಾದ ಗುಂಗನು ಅಳಿಸಲಾರೆ, ಮೈ ಮನ ಸೋಲುವ ಮತ್ತನು ಮರೆಯಲಾರೆ. ಕೈ ಬಳೆದಾದ ಗುಂಗನು ಅಳಿಸಲಾರೆ, ಮೈ ಮನ ಸೋಲುವ ಮತ್ತನು ಮರೆಯಲಾರೆ. ರೂಪಸಿರಂಬೆಯ
ಚಂದದ ಚೆಲುವಿನ ಒಲವಿನ ಚೆಲುವೆಯ ತಾರೆ. ಬಾರೇ ಬಾರೇ ಚಂದದ ಚೆಲುವಿನ ಬಾರೇ ಬಾರೇ ಒಲವಿನ ಚೆಲುವೆಯ ತಾರೆ. ಎಸ್ ಸರ್, ತಮ್ಮ ಅಮೂಲ್ಯವಾದ ಸಮಯವನ್ನು ಇಷ್ಟೊತ್ತು ನಮ್ಮ ಜೊತೆ ಕಳೆದಿದ್ದೀರಾ, ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಹಾಡಿದ್ದೀರಾ ಹಲವೊಂದು ಹಾಡುಗಳನ್ನು. ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ತಮಗೆ ಆತ್ಮೀಯವಾದಂಥ ಧನ್ಯವಾದಗಳು. ಹಾಗೂ ತಮ್ಮ ಸ್ಪಂದನ ಟಿವಿ ನಿಮಗೂ ನಿಮ್ಮ ಸಿಬ್ಬಂದಿ ವರ್ಗದವರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮದಲ್ಲಿ ಅದ್ಭುತ ಗಾಯಕರಾಗಿರುವಂತಹ ಮಧುಕರ್ ಸನಿಲ್ ಇವರು ನಮ್ಮ ಜೊತೆಗೆ ಇದ್ದರು. ಇನ್ನೊಬ್ಬರು ಅದ್ಭುತ ಗಾಯಕರನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಪರಿಚಯಿಸ್ತೇವೆ. ಅಲ್ಲಿವರೆಗೆ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿ. ನನ್ನ ಪ್ರೀತಿಯ ಹಾಡು